ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಈ ವಿಷಯದಲ್ಲಿ ಇವರೆಲ್ಲರೂ ಕೂಡ ಮಾಡಿರೋದು ಬಹಳ ನೀಟಾಗಿರ್ತಕ್ಕಂಥ ಪ್ಲ್ಯಾನಿಂಗ್ ಅಷ್ಟೇ. ನಾವು ಮಠಕ್ಕೆ ಹೋಗಿ ಬರ್ತಾ ಇದ್ದವರನ್ನು ಅಡ್ಡ ಹಾಕಿ, ನಮ್ಮ ಕಾರನ್ನು ಅಡ್ಡ ಹಾಕಿ ನಂಗೆ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಯಾಕೆ ಕಾರಿಂದ ಇಳಿದ್ವಿ ಅಂತಂದ್ರೆ ಕಾರ್ನ ಗ್ಲಾಸ್ಗಳನ್ನು ನೋಡಿದ್ದಾರೆ ಅನ್ನೋ ಕಾರಣಕ್ಕೆ. ಯಾರು ಬೇಕಾದರೂ ಹೋಗಿ ಕೇಳಿ ನೋಡಲಿ, ಗುರುಪ್ರಸಾದ್ ಪಂಜನ ಮೇಲೆ ಇವತ್ತಿಗೂ ರೌಡಿ ಶೀಟ್ರ್ ಅನ್ನುವಂತಹ ಕೇಸ್ಗಳಿದೆ. ರೌಡಿ ಶೀಟ್ರ್ ಒಬ್ಬನ ಮೇಲೆ ನಾನು ಹೊಡಿಲಿಕ್ಕೆ ಹೋಗ್ತೇನೆ ಅಂತಂದ್ರೆ ನನಗಷ್ಟು ಬುದ್ಧಿ ಇಲ್ಲ ಅಂತ ಯಾರು ಅಂದ್ಕೊಳ್ಳೋದು ಬೇಡ. ಮತ್ತು ನಾನು ಒಬ್ಬಳೆ ಹುಡುಗಿ ಹೋಗಿರುವಂಥದ್ದು. ಒಬ್ಬ ರೌಡಿ ಶೀಟ್ರು ಅಷ್ಟು ಜನ 100-150 ಜನರನ್ನು ಸೇರಿಸಿಕೊಂಡು ಮೀಡಿಯಾದವರನ್ನು ಕರ್ಕೊಂಡು ಬಂದು ಇದು ಪ್ರೀ ಪ್ಲ್ಯಾನ್ಡ್ ಆಗಿ ನನ್ನನ್ನು ಕೊಲೆ ಮಾಡೋದಕ್ಕೋಸ್ಕರ ಮಾಡಿರುವಂಥ ಪ್ಲ್ಯಾನು ಹೊರತು ಬೇರೆ ಏನೂ ಅಲ್ಲ. ದೇವರಿದ್ದಾನೆ, ಯಾಕೆಂತ ನಾನು ಸುಬ್ರಹ್ಮಣ್ಯನ ಪರ ಮಾತಾಡಿರುವಂಥದ್ದು. ಇದರಲ್ಲಿ ಖಾಲಿ ಸುಬ್ರಹ್ಮಣ್ಯನ ಅಥವಾ ಮಠದ ಪರ ಇದೆ ಅನ್ನುವ ಮಾತುಗಳಲ್ಲ. ನನ್ನನ್ನು ಮುಸ್ಲಿಮರ ಜೊತೆ 500 ರೂಪಾಯಿಗೆ ಮಲಗಲಿಕ್ಕೆ ಬರುವವಳು ನೀನು ಅಂತ ತುಂಬ ಅವಾಚ್ಯವಾಗಿ ನಿಂದಿಸಿದ್ದಾನೆ ಗುರುಪ್ರಸಾದ್ ಪಂಜ. ಯಾರಾದರೂ ಯೋಚನೆ ಮಾಡ್ತಾರೆ ಅವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ಮಾತಾಡಿದ್ರೆ ಇವ್ರು ಸುಮ್ಮನೆ ಇರ್ತಾರಂತ. ಒಂದ್ಸಲ ಗುರುಪ್ರಸಾದ್ ಪಂಜ, ತೀರ್ಥರಾಮ್ ಎಚ್ಚನ್ನು, ಆಶಿತ್ ಕಲ್ಲಜ್ಜಯ್ಯ ಅಷ್ಟು ಫೇಸ್ಬುಕ್ ಅಕೌಂಟ್ಗಳನ್ನು ನೀವು ಚೆಕ್ ಮಾಡಿ ನೋಡಿ. ಅದರಲ್ಲಿ ಅವ್ರು ಹಾಕಿರೋ ಕಮೆಂಟ್ಗಳನ್ನು ನೋಡಿ. ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ಆ ರೀತಿ ಕಮೆಂಟ್ ಹಾಕಿದರೆ ನೀವೇನು ಮಾಡ್ತೀರಿ ಅಂತ. ಮತ್ತು ಆಶಿತ್ ಕಲ್ಲಾಜಿ ಅವನಾಗಿಯೇ ನನಗೆ ಫೋನ್ ಮಾಡಿ ಟಾರ್ಚರ್ ಮಾಡಿದ್ದು ಹೊರತು ನಾನಾಗಿ ಇಲ್ಲಿ ತನಕ ಫೋನ್ ಮಾಡಿಲ್ಲ. ಅವನಿಗೆ ನನ್ನ ನಂಬರ್ ಯಾರು ಕೊಟ್ಟರು ಅಂತಲೂ ಗೊತ್ತಿಲ್ಲ. ಅವರುಗಳಾಗಿಯೇ ಫೋನ್ ಮಾಡಿ ನನಗೆ ಟಾರ್ಚರ್ ಮಾಡಿ, ನಾನು ಬರ್ತಾ ಇದ್ದದನ್ನು, ಮಠಕ್ಕೆ ಬರ್ತಾ ಇದ್ದದನ್ನು ನೋಡಿ ಅಡ್ಡಗಟ್ಟಿ ಇವ್ರುಗಳು ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿರುವಂಥದ್ದು. ನಾನು ರೌಡಿಸಮ್ ಮಾಡಬೇಕು ಅಂತಂದರೆ ನಾನು 5-6 ಜನ ಮಕ್ಕಳನ್ನು ಕರ್ಕೊಂಡು ಬಂದು ಮಾಡೋದಿಲ್ಲ ಇತ್ತು. ಅದು ಅವನೊಬ್ಬ ರೌಡಿ ಶೀಟ್ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇದು ಪ್ರೀ ಪ್ಲ್ಯಾನ್ಡ್ ಆಗಿ ಅವರುಗಳಾಗಿ ಮಾಡಿರೋದು ಹೊರತು ಬೇರೆ ಯಾರದ್ದು ಅಲ್ಲ. ದಯವಿಟ್ಟು ಬೇಕಾಬಿಟ್ಟಿಯಾಗಿ ಒಟ್ರಾಶಿಯಾಗಿ ನಿಮ್ಗಳಿಗೆ ಬೇಕಾದ ಹಾಗೆ ಬರ್ಕೊಳ್ಳೋದಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಇಷ್ಟು ದಿನದಿಂದ 1 ತಿಂಗಳಿನಿಂದ ನನ್ನ ಬಗ್ಗೆ ಬೇಕಾಬಿಟ್ಟಿಯಾಗಿ ಫೇಸ್ಬುಕ್ನಲ್ಲಿ ಬರೀತಾ ಇದ್ದಾರೆ. ನಾನೇನು ಮಾತಾಡಲಿಲ್ಲ. ಇವರಿಗೆ ನನ್ನ ಬಗ್ಗೆ ಅಬ್ಜೆಕ್ಷನ್ ಇದ್ದರೆ ಇವರು ಸೈದ್ಧಾಂತಿಕವಾಗಿ ನನ್ನನ್ನು ಎದುರಿಸಲಿ. ಬದಲಿಗೆ ನನ್ನ ವೈಯಕ್ತಿಕ ತೇಜೋವಧೆ ಮಾಡುವಂಥದ್ದು ಎಷ್ಟು ಸರಿ? ಇವರು ಸಂಘಟನೆಯವರು ಅಂತ ಕೇಳ್ತಾರೆ. ಸಂಘಟನೆಯಲ್ಲಿ ತಾಯಿ ತಂಗಿ ಅಂತ ಹೇಳಿಕೊಳ್ಳುವವರು ಮುಸಲ್ಮಾನರ ಜೊತೆ ಮಲಗಲಿಕ್ಕೆ ಬರುವವಳು ಅಂತ ಹೇಳ್ತಾರಲ್ಲ, ಯಾವ ಸೀಮೆಯ ಸಂಘಟನೆಯು ನೀವು? ಹಾಗಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೂಫ್ಗಳು ನನ್ನ ಹತ್ರ ಇದೆ. ಅವನಾಗಿ ಗುರುಪ್ರಸಾದ್ ಪಂಜ ಮತ್ತು ಆಶಿತ್ ಕಲ್ಲಾಜಿ ಅವರಿಬ್ಬರು ನನ್ನ ಮೇಲೆ ಮೊದಲು ಹೊಡೆದದ್ದು. ನನ್ನ ಮೇಲೆ ಹೊಡೆದ ಕಾರಣಕ್ಕೆ ನಾನು ಆತ್ಮರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಅವನನ್ನು ದೂಡಿದ್ದೇನೆ ಹೊರತು ಬೇರೆ ಯಾವುದೇ ರೀತಿ ಅಟ್ಯಾಕ್ಗಳು ನಡೆದಿಲ್ಲ. ಮತ್ತು ನಾವು ಯಾವ ವೆಪನ್ಸ್ಗಳನ್ನು ಇಟ್ಕೊಂಡಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಸುಳ್ಳುಗಳ ಸುದ್ದಿಗಳನ್ನು ಸ್ಪ್ರೆಡ್ ಮಾಡುವವರಿಗೆ ಇದೊಂದು ಸ್ಪಷ್ಟನೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದ್ರ ನಂತರ ಟೆಲಿಕಾಸ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ.